ದಿಲ್ಲಿಯಲ್ಲಿ ನಡೀತಾ ಇರುವಂತ ರೈತ ಹೋರಾಟ ಏನೋ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸಂಯುಕ್ತ ಕಿಸಾನ್ ಮೋರ್ಚಾ ಆರಂಭಿಸಿದಂಥ ರೈತ ಹೋರಾಟಕ್ಕೆ ಇವತ್ತಿಗೆ ಬರ್ತಿ 1 ವರ್ಷ. ಸ್ವತಂತ್ರ ಭಾರತದ ಚರಿತ್ರೆಯಲ್ಲೇ ಒಂದು ವಿಶೇಷವಾದಂಥ ಒಂದು ಚಳವಳಿ ಇದು. ಸ್ವತಂತ್ರ ಪೂರ್ವ ಕಾಲದಲ್ಲಿ ನಾವು ನೋಡಿದ್ದೇವೆ, ಸ್ವಾತಂತ್ರ್ಯಕ್ಕಾಗಿ ವರ್ಷಗಟ್ಟಲೆ ನಮ್ಮ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ಚಳವಳಿ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ಅಥವಾ ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಸುದೀರ್ಘವಾಗಿ ಮತ್ತು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಮಾಡಿದಂಥ ಇನ್ನೊಂದು ಪ್ರತಿಭಟನೆ ಇದ್ದರೆ ಅದು ರೈತ ಚಳವಳಿ ಮಾತ್ರ. ಎಷ್ಟೊಂದು ಸುದೀರ್ಘ ಕಾಲ ಮತ್ತು ಇಷ್ಟೊಂದು ದೊಡ್ಡ ಜನಸಂಖ್ಯೆ ಪ್ರತಿಭಟನಾಗಾರರು ಸೇರಿಕೊಂಡು ಸುಮಾರು 1 ರಿಂದ 2 ಲಕ್ಷದಷ್ಟು ಜನ ಪ್ರತಿನಿತ್ಯವೂ ದಿಲ್ಲಿಯ 5 ಹೆದ್ದಾರಿಗಳಲ್ಲಿ ಸಿಂಗು, ಟೀಕ್ರಿ, ಗಾಜಿಯಾಬಾದ್ ಸೇರಿದಂತೆ 5 ಹೆದ್ದಾರಿಗಳಲ್ಲಿ ಕುಳಿತುಕೊಂಡು ಕಳೆದ ವರ್ಷದ ನವೆಂಬರ್ 26ಕ್ಕೆ ಈ ಪ್ರತಿಭಟನೆ ಆರಂಭವಾಗಿತ್ತು. ಇದೀಗ 1 ವರ್ಷ ಪೂರೈಸ್ತಾ ಇದೆ. ಕಳೆದ ವಾರವಷ್ಟೇ ಭಾರತದ ಪ್ರಧಾನಿಯವರು ಘೋಷಣೆ ಮಾಡಿದ್ದಾರೆ, ನಿಮ್ಮ ಬೇಡಿಕೆಯಂತೆ ನಾವು 3 ಕೃಷಿ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ ಅಂತ. ಈ ನಿಟ್ಟಿನಲ್ಲಿ ರೈತರು ಹೇಳಿದ್ರು, ಅದು ಸಂಸತ್ತಿನಲ್ಲೇ ನೀವು ವಾಪಸ್ ಪಡೆದಿರುವುದು ಘೋಷಣೆ ಆಗಬೇಕು, ಆನಂತರವೇ ನಾವು ಹೋಗೋದು ಅಂತ. ಸೊ ಪ್ರಧಾನಿಯವರು ಕೂಡ ಹೇಳಿದ್ದರು, ಸಂಸತ್ತಿನ ಏನು ಅಧಿವೇಶನ ಇದೆ, ಚಳಿಗಾಲದ ಅಧಿವೇಶನ, ಈ ಅಧಿವೇಶನದಲ್ಲಿ ನಾವು ಈ ವಿಷಯವನ್ನು ತಗೊಳ್ತೇವೆ ಅಂತ ಈಗಾಗಲೇ ಈ ವಿಚಾರವಾಗಿ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾವನೆ ಕೂಡ ಆಗಿದೆ. ಬಟ್ ಕೃಷಿ ಕಾಯ್ದೆ ಮಾತ್ರ ಅಲ್ಲ, ನಮ್ಮದು ಇನ್ನೂ 1-2 ಬೇಡಿಕೆಗಳಿದ್ದಾವೆ. ಅದು ಏನೋ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕವಾಗಿ ಜಾರಿಗೊಳಿಸುವಂಥ ವಿಚಾರವನ್ನು ಕೂಡ ಸೇರಿಕೊಂಡು ನಮ್ಮ ಬೇಡಿಕೆ ಇದೆ. ಅವೆಲ್ಲವನ್ನು ನೀವು ಈಡೇರಿಕೆ ಮಾಡಿ ಜೊತೆಗೆ ಏನು ನೀವು ಈಗ ಪ್ರಧಾನಿ ಭರವಸೆ ಕೊಟ್ಟಿದ್ದೀರಿ ಅದನ್ನು ನಾವು ರದ್ದುಗೊಳಿಸಿರುವುದನ್ನು ವಿದ್ಯುಕ್ತವಾಗಿ ಅದು ಪಾರ್ಲಿಮೆಂಟ್ನಲ್ಲೇ ಅನುಮೋದನೆಯಾಗಿ ಬರಬೇಕು ಅಂತ ರೈತರ ಒತ್ತಾಯ. ಕೇವಲ ಭಾಷಣದ ಮೂಲಕ ನೀವು ಹೇಳಿರೋದನ್ನು ನಾವು ನಂಬುವುದಿಲ್ಲ ಅಂತ. ಇಟ್ ಮೀನ್ಸ್ ಅದು ಸಂಸತ್ತಿನಲ್ಲೇ ಮಂಡನೆ ಆಗಬೇಕು, ಅಲ್ಲಿ ವಾಪಸ್ ರದ್ದತಿ ಮಾಡ್ತಾ ಇರೋ ವಿಚಾರಕ್ಕೆ ಅನುಮೋದನೆ ಸಿಗಬೇಕು, ರಾಜ್ಯಸಭೆಯಲ್ಲಿ ಮಂಡನೆ ಆಗಬೇಕು, ಅಲ್ಲಿ ಕಾಯ್ದೆಯನ್ನು ವಾಪಸ್ ಪಡಿತಾ ಇರುವ ಬಗ್ಗೆ ಅದನ್ನು ರದ್ದತಿ ಮಾಡ್ತಾ ಇರೋ ಬಗ್ಗೆ ಅನುಮೋದನೆ ಆಗಬೇಕು. ಆಮೇಲೆ ರಾಷ್ಟ್ರಪತಿಗೆ ಕಳುಹಿಸಿಕೊಡಬೇಕು. ರಾಷ್ಟ್ರಪತಿಯವರು ಈ ಕಳೆದ ವರ್ಷ ನಾವು ಜಾರಿ ಮಾಡಿದ್ದಂಥ ಕಾಯ್ದೆಯನ್ನು ವಾಪಸ್ ಪಡಿತಾ ಇದ್ದೇವೆ, ಅದನ್ನು ಪಡಿಸಲಾಗ್ತಾ ಇದೆ. ಈಗಾಗಲೇ ಪಾರ್ಲಿಮೆಂಟ್ನಲ್ಲಿ 2 ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದಕ್ಕೆ ಅನುಮೋದನೆ ಆಗಿದೆ ರದ್ದುಪಡಿಸುವ ಬಗ್ಗೆ ಅನ್ನುವ ನೋಟಿಫಿಕೇಶನ್ ಅವರಿಗೆ ಕೈಗೆ ಬಂದ ಬಳಿಕ ಅವರು ಮುದ್ರೆ ಒತ್ತುತ್ತಾರೆ, ಹೌದು ಈ 3 ಕೃಷಿ ಕಾಯ್ದೆಗಳು ರದ್ದಾಗಿದೆ ಅಂತ. ಸೊ ರೈತರು ಹೇಳುವಂತೂ ಟಿಲ್ ದೆನ್, ರಾಷ್ಟ್ರಪತಿಯವರ ಅಂಕಿತ ಬೀಳೋ ತನಕ ನಾವು ಹೋಗೋದಿಲ್ಲ ಅಂತ. ಸೊ ಹಾಗಾಗಿ ಯಾಕಂತ ಹೇಳಿದ್ರೆ ನಾವು 1 ವರ್ಷ ನಾವು ಕುಳಿತಿದ್ದೆವು. ಸೊ ಹಾಗಾಗಿ ನಾವು ಏನು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ನಾವು ಒತ್ತಾಯ ಮಾಡಿದ್ದೆವು, ಅದು ಕಾನೂನಿನ ಪ್ರಕಾರನೇ ಜಾರಿಗೆ ಬರಲಿ, ಒತ್ತಾಯ ರದ್ದು ಮಾಡಿ ಆ ನಂತರನೇ ನಾವು ಹೋಗ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು. ಈ ನಡುವೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಆಗಿರುವಂಥ ಯಾದವ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಇದು ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆಯುವ ವಿಚಾರ ಮತ್ತು ದಿಲ್ಲಿಯಲ್ಲಿ ಇನ್ನಷ್ಟು ರೈತರು ಇವತ್ತು ಸೇರಿರುವಂಥ ವಿಚಾರ, ಜೊತೆಗೆ ರೈತರು ಯಾವಾಗ ಈ ಒಂದು ಪ್ರತಿಭಟನಾ ಸ್ಥಳದಿಂದ ವಾಪಸ್ ಹೋಗ್ತಾರೆ, ಕೇವಲ ಪ್ರಧಾನಿಯವರ ಭರವಸೆ ಮಾತು ಭಾಷಣವನ್ನು ಕೇಳಿ ಹೋಗ್ತಾರಾ ಇಲ್ವೋ? ಯಾದವ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ತೆ. ಈಗ 1 ವರ್ಷ ಇವತ್ತಿಗೆ ಬರ್ತಿ 1 ವರ್ಷ ಕೃಷಿ ಕಾಯ್ದೆಯನ್ನು 3 ಕೃಷಿ ಕಾಯ್ದೆಯನ್ನು ವಿರೋಧಿಸಿ ರೈತರು ನಡೆಸ್ತಾ ಇರುವಂತ ಪ್ರತಿಭಟನೆಗೆ ಬರ್ತಿ 1 ವರ್ಷವಾಯಿತು. ಸ್ವತಂತ್ರ ಭಾರತದ ಚರಿತ್ರೆಯಲ್ಲೇ ಭಾರಿ ದೊಡ್ಡ ಹೋರಾಟ. ಈಗ ಮೊನ್ನೆ ಅಷ್ಟೇ ಪ್ರಧಾನಿಯವರು ಹೇಳಿದ್ರು ನಾವು ವಾಪಸ್ ಪಡಿತೇವೆ ಅಂತ, ಆದರೆ ರೈತರು ಇನ್ನು ಕೂಡ ಪ್ರತಿಭಟನಾ ಸ್ಥಳದಿಂದ ಕದಲ್ತಾ ಇಲ್ಲ. ಯಾಕೆ ಯಾದವ್ ಶೆಟ್ರೆ? ಪ್ರಧಾನಿಯವರು ಘೋಷಣೆ ಮಾಡಿದ ಮಾತ್ರಕ್ಕೆ ರೈತರು ಅದನ್ನು ಸಂಪೂರ್ಣವಾಗಿ ನಂಬುವುದಿಲ್ಲ. ಓಕೆ, ಅದು ಪಾರ್ಲಿಮೆಂಟಿನಲ್ಲಿ ಬಹಳ ಸ್ಪಷ್ಟವಾಗಿ ಪಾಸ್ ಆದ ನಂತರ, ಹೊಸದು ಹಿಂತೆಗೆದ ಪಾಸ್ ಆದ ನಂತರ ಮಾತ್ರ ನಾವು ಕಾಲ್ ತೆಗೆದೆ. ಮತ್ತು ಇನ್ನೂ ಕೆಲವು ಬೇಡಿಕೆಗಳು ಇವೆ. ಆದ್ದರಿಂದ ನಾವು ಮುಖ್ಯವಾಗಿ ಇದೊಂದು ಐತಿಹಾಸಿಕ ಗೆಲುವು ನಿಜ, ಸರಿ, ಆದ್ರೆ ಅದು ಯಶಸ್ವಿ ಆಗುವವರೆಗೂ ಕೂಡ ಮತ್ತೆ
ಇವರನ್ನು ಪೂರ್ಣವಾಗಿ ನಂಬುವ ಸ್ಥಿತಿ ಇಲ್ಲ. ಮತ್ತೆ ಮೋಸ ಮಾಡಬಹುದು, ಸುಳ್ಳು ಹೇಳಬಹುದು, ಆ, ಅಂತದ್ದು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಆ, ಆ, ಅದನ್ನು ನಮ್ಮ ಚಳವಳಿ ಅಂತೂ ಹ್ಮ್ ಅಂತಿಮವರೆಗೆ ಅಂದ್ರೆ ಒಂದು ನಿರ್ಣಾಯಕ ಹಂತದವರೆಗೆ ಮುಂದುವರಿಯುತ್ತದೆ. ಹ್ಮ್ 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 ಈಗ ನಿರ್ಣಾಯಕ ಅಂತ ಹೇಳುವಂಥದ್ದು ನೀವು ಒಂದು ಅದರಲ್ಲಿ ಆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೂಡ ಕಾನೂನಾತ್ಮಕವಾಗಿ ಜಾರಿಗೊಳಿಸಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ ಅಲ್ವಾ, ಅದು ಕೂಡ ಸೇರುತ್ತೆ ಹೌದು ಅದರಲ್ಲಿ. ಹೌದು, ಅದು ನಮ್ದು ಅತ್ಯಂತ ಪ್ರಮುಖ ಬೇಡಿಕೆ. ಹ್ಮ್ ಹ್ಮ್ ಅದನ್ನು ಜಾರಿಗೊಳಿಸುವ ರೀತಿಯಲ್ಲಿ ಇನ್ನೂ ಕೂಡ ಅಂದ್ರೆ ಈಗಾಗಲೇ ಆ, ಇವರು ಈ ಚಳವಳಿಯ ಬಗ್ಗೆ ಏನೆಲ್ಲ ಸುಳ್ಳು ಹೇಳಿದ್ದಾರೆ ಹ್ಮ್ ಅದೆಲ್ಲ ಈಗ ಆ, ಈ ದೇಶದ ಕೋಟ್ಯಾಂತರ ಜನರಿಗೆ ಮನವರಿಕೆ ಆಗಿದೆ. ಹ್ಮ್ ನಿಜವಾಗಿ ರೈತ ಚಳವಳಿ ಒಂದು ಸತ್ಯ ಇದೆ, ಹೌದು. ನ್ಯಾಯ ಇದೆ ಅನ್ನುವ ರೀತಿಯಲ್ಲಿ ಒಂದು ಕೋಟ್ಯಾಂತರ ಜನರಿಗೆ ಮನವರಿಕೆ ಆಗಿದೆ. ಹ್ಮ್ ಖಂಡಿತ ಕೂಡ ನಮ್ಮ ಚಳವಳಿ ಕೇವಲ ಸಾಂಕೇತಿಕ ಚಳವಳಿ ಅಲ್ಲ, ಒಂದು ನಿರ್ಣಾಯಕ ಹಂತದವರೆಗೆ ಹ್ಮ್ ಮತ್ತು ಇಡೀ ದೇಶದ ಅನ್ನದಾತರ ಬದುಕಿಗೆ ಏನಾದ್ರೂ ಒಂದು ಆಶಾಕಿರಣ ಆಗ್ಬೇಕು. ಅವರು ಉತ್ಪಾದನೆ ಮಾಡಿದ ಹ್ಮ್ ಒಂದು ಏನು ಉತ್ಪನ್ನಗಳಿವೆ, ಕೃಷಿ ಉತ್ಪನ್ನಗಳು, ಅದಕ್ಕೆ 50% ಸೇರಿಸುವ ನಿಟ್ಟಿನಲ್ಲಿ ಹ್ಮ್ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಹ್ಮ್ ಜಾರಿಯಾಗಬೇಕು, ಅದನ್ನು ಜಾರಿ ಮಾಡ್ಬೇಕು ಅನ್ನೋದು ಕೂಡ ಅತ್ಯಂತ ಪ್ರಮುಖ ನಮ್ದು ಬೇಡಿಕೆಯಾಗಿದೆ. ಅದು ಈಡೇರಿದರೆ ಮಾತ್ರ ಈ ದೇಶದ ರೈತ ನೆಮ್ಮದಿಯಲ್ಲಿರ್ಲಿಕ್ಕೆ ಸಾಧ್ಯ ಹೊರತು ಕೇವಲ ಘೋಷಣೆ ಮಾಡಿದ ಮಾತ್ರಕ್ಕೆ, ಕೇವಲ ತಿಂಗಳಿಗೆ 1-2 ಸಾವಿರ ಭಿಕ್ಷೆ ಕೊಟ್ಟ ಮಾತ್ರಕ್ಕೆ ರೈತರ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಮತ್ತು ಇದು ಅಂತಿಮವಾಗಿ ಖಂಡಿತ ಕೂಡ ನಿರ್ಣಾಯಕ ಹಂತದವರೆಗೆ ಈ ಚಳವಳಿ ಮುಂದುವರಿಯುತ್ತದೆ. ಈಗ ಯಾದವ್ ಶೆಟ್ಟಿ ಅವರೇ, ಇವತ್ತು ಇನ್ನಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ದಿಲ್ಲಿಯಲ್ಲಿ ದಿಲ್ಲಿಯ ಗಡಿ ಭಾಗದಲ್ಲಿ ಸೇರ್ತಾ ಇದ್ದಾರೆ, ಮಹಾಪಂಚಾಯತ್ ನಡೀತಾ ಉಂಟು ಅನ್ನುವಂಥ ವಿಚಾರಗಳೆಲ್ಲ ಇದಾವೆ. ಅಂದರೆ ಪ್ರತಿಭಟನೆಯ ಕಾವು ಮೊನ್ನೆಯ ಪ್ರಧಾನಿಯವರ ಘೋಷಣೆಯಿಂದ ಪ್ರತಿಭಟನೆಯ ಕಾವು, ಆ ಟೆಂಪೋ ಅದೇನು ಇಳಿದು ಹೋಗಿಲ್ಲ. ಇಲ್ಲ ಇಲ್ಲ, ಕೇವಲ ಪಾರ್ಲಿಮೆಂಟಿನಲ್ಲಿ ಎದುರಿನಲ್ಲಿ ಮಾತ್ರ ಅಲ್ಲ, ಹ್ಮ್ ದೇಶದ ಅನೇಕ ರಾಷ್ಟ್ರೀಯ ಹೆದ್ದಾರಿ ಕಡೆಗಳಲ್ಲಿ ಕೂಡ, ಕರ್ನಾಟಕದಲ್ಲಿ ಕೂಡ 2-3 ಕಡೆ ಈ ಚಳವಳಿ ನಡೀತದೆ, ಹೆದ್ದಾರಿ ತಡೆ ಚಳವಳಿ ನಡೀತದೆ. ಹ್ಮ್ ಹ್ಮ್ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈ ಚಳವಳಿ ನಡೀತದೆ. ಸರಿ ಸರಿ. ಅಂದರೆ ಪಾರ್ಲಿಮೆಂಟ್ನಲ್ಲಿ ಅದು ಅಂತಿಮವಾಗಿ ವಾಪಸ್ ಪಡೆದಿರುವುದು ಅದಕ್ಕೆ ಸಂವಿಧಾನಿಕ ನೆಲೆಯಲ್ಲಿ ರಾಷ್ಟ್ರಪತಿಗಳ ಮುದ್ರೆ ಬೀಳದೆ ನೀವು ಪ್ರತಿಭಟನೆಯನ್ನು ವಾಪಸ್ ಪಡೆಯುವುದಿಲ್ಲ ಅಂತ ಹೇಳುವಂಥದ್ದು. ಹಿಂದಕ್ಕೆ ಕದಲೋದಿಲ್ಲ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ರೈತರ ಹೋರಾಟ ಬಹುಶಃ ಅದನ್ನು ಅವರ ಬಿಗಿ ಪಟ್ಟು ಇದೆ ಅಲ್ವಾ, ನಾವು ಕದಲುವುದಿಲ್ಲ ಅಂತ. ನಿಜಕ್ಕೂ ಬಹುಶಃ ಅದೀಗ ಎಲ್ರಿಗೂ ಅರ್ಥ ಆಗಿದೆ, ಈ ರೈತರನ್ನು ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಕಳೆದ ವರ್ಷ ಸಾಕಷ್ಟು ಅವರ ಮಧ್ಯೆ ಭಿನ್ನಾಭಿಪ್ರಾಯ ರೂಪಿಸಲಿಕ್ಕೆ, ಸಂಘಟನೆಗಳನ್ನು ಹೊಡೆಯಲಿಕ್ಕೆ, ಅವರಿಗೆ ಅಪಖ್ಯಾತಿ ತರಲಿಕ್ಕೆ, ಅವರ ಬಗ್ಗೆ ಸುಳ್ಳು ಹೇಳಲಿಕ್ಕೆ ಎಲ್ಲ ಮಾಡಲಾಗಿತ್ತು. ಆದರೆ ಅಂತಿಮವಾಗಿ ರೈತರು ಕದಲಲೇ ಇಲ್ಲ, ಬಂಡೆಯಂತೆ ಕುಳಿತಿದ್ದರು ಅವರು.